ಜಿಲ್ಲಾ ಆದಿದ್ರಾವಿಡ ಸಮಾಜ ಶಿಕ್ಷಣ ಸಂಘ ರಿಜಿಸ್ಟರ್ಡ್ ಮಂಗಳೂರು. ಇವತ್ತು ನಾವು ನಮ್ಮ ಆದಿದ್ರಾವಿಡ ಸಮುದಾಯದ ಶಾಸಕಿಯರಾದ ಭಾಗೀರಥಿ ಮುರಳ್ಯ ಇವರ ಮೇಲೆ ಅನಾಮಧೇಯ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಟ್ಟಿರುವ ಬಹಳ ದುರದೃಷ್ಟಕರ ಅಂತಲೇ ಹೇಳಬಹುದು. ಈ ಒಂದು ಮಾಹಿತಿ ನಿನ್ನೆಯಿಂದಲೇ ಎಲ್ಲರ ಮೊಬೈಲ್ ಹಾಗೆ ಪತ್ರಿಕಾದಲ್ಲಿ ಹರಿದಾಡುತ್ತಿದೆ. ಇದಕ್ಕೆ ಪ್ರಥಮವಾಗಿ ನಾವು ವಿಷಾದಿಸುತ್ತೇವೆ. ಈ ಹರಿದು ಬಿಟ್ಟ ಅವನಿಗೆ ನಾವು ಈ ಸಂದರ್ಭದಲ್ಲಿ ನಾವು ಸಂತಾಪ ಸೂಚಕವನ್ನು ನಾವು ಸೂಚಿಸಲಿಕ್ಕೆ ಇಚ್ಛೆ ಪಡ್ತಿದ್ದೇವೆ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲ್ಲರಿಗೂ ಅವರವರ ಹಕ್ಕುಗಳನ್ನು ಸಾಬೀತುಪಡಿಸುವಂತ ಕಾನೂನಲ್ಲಿ ಅವಕಾಶ ಇದೆ. ಹಾಗೆಂತ ತನ್ನ ಸ್ವಾತಂತ್ರ್ಯವನ್ನು ವಾಕ್ಚಾತುರ್ಯದಲ್ಲಿ ಇನ್ನೊಬ್ಬರ ಮೇಲೆ ವಿನಾಕಾರಣ ದೂಷಿಸಿ ಅವರ ತೇಜವಧೆ ಮಾಡುವುದು ಬಹಳ ದುರದೃಷ್ಟಕರ. ಈ ನಿಟ್ಟಿನಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡುವ ನಿಜವಾಗಿ ಪ್ರಮೇಯವೇ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಅವರವರ ಕೆಲಸದಲ್ಲಿ ತಲೆಗಿನ ಬಿಸಿ ಶೆಡ್ಯೂಲ್ ನಲ್ಲಿ ಕೂಡ ಈ ಒಂದು ನಮ್ಮ ಶಾಸಕೀಯವಾದಂತ ಅನ್ಯಾಯವನ್ನು ನಾವು ಬಹಿರಂಗವಾಗಿ ಪ್ರಕಟ ಮಾಡುವುದಕ್ಕೋಸ್ಕರ ಇಲ್ಲಿ ಬಂದು ಸೇರಿದ್ದೇವೆ. ಇದನ್ನು ನಮ್ಮ ಪೊಲೀಸ್ ಇಲಾಖಾಧಿಕಾರಿಗಳೇ ಸುಮೋಟೋ ಕೇಸ್ ನಡೆಯಲ್ಲಿ ಇದನ್ನು ದಾಖಲು ಮಾಡಿ ತನಿಖೆ ಮಾಡಬೇಕಾದ ಅವರ ಪ್ರಥಮ ಆದ್ಯ ಕರ್ತವ್ಯ. ಆದ್ರೂ ನಾವು ಸಾಧಾರಣ ಜಿಲ್ಲೆಯ 7 ಜಿಲ್ಲೆಯಲ್ಲಿದ್ದೇವೆ: ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಹಾಸನ, ಚಿಕ್ಕಮಗಳೂರು, ಕೊಡಗು ಹಾಗೂ ಶಿವಮೊಗ್ಗ. ಈ 7 ಜಿಲ್ಲೆಗಳಲ್ಲಿ ಸಾಧಾರಣ ನಾವು 12 ಲಕ್ಷ ಮಂದಿ ಇದ್ದೇವೆ. ಆದಿದ್ರಾವಿಡ ಪರಿಶಿಷ್ಟ ಜಾತಿಯಲ್ಲಿ ನಾವು ಕಟ್ಟಕಡ ಜನಾಂಗ. ಅದರಲ್ಲಿ ಕೂಡ ಈ ಒಂದು ನಮ್ಮ ಮಾನ್ಯ ಶಾಸಕಿಯವರು ಪ್ರಪ್ರಥಮವಾಗಿ ಮಹಿಳಾ ಶಾಸಕಿಯಾಗಿ 2023ರಲ್ಲಿ ಅಧಿಕಾರ ವಹಿಸಿಕೊಂಡಿರುತ್ತಾರೆ. ಸಮಾಜ ಸೇವೆಯಲ್ಲಿ ಅವರು ತನ್ನನ್ನು ತೊಡಗಿಸಿಕೊಂಡಿರುತ್ತಾರೆ. ಹಾಗಿರುವಾಗ ಒಬ್ಬ ಶಾಸಕಿ ಅಥವಾ ಜನಪ್ರತಿನಿಧಿ ಏನೇ ಇರಲಿ, ಅವರ ಆಗು ಹೋಗಿ ಎಲ್ಲ ಟೀಕೆ ಟಿಪ್ಪಣಿಗಳು ಇರುತ್ತೆ, ಸಾಮಾನ್ಯವಾಗಿ ಇರುತ್ತದೆ. ಅದನ್ನು ನಾವು ಇಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಆದ್ರೂ ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಪ್ರಕಟ ಮಾಡಿ ಅವರ ತೇಜವಾದ ಅವರ ಮಾನಹರಣ ಮಾಡುವಷ್ಟು ಇವನಿಗೆ ಅಧಿಕಾರ ಕೊಟ್ಟವರು ಯಾರು? ಒಂದು. ಎರಡನೇದು, ಏನಾದರೂ ಸಮಸ್ಯೆಗಳು ಇದ್ರೆ ನೇರವಾಗಿ ಅವರ ಮುಖಕ ಭೇಟಿ ಅವರ ಹತ್ರ ಚರ್ಚೆ ಮಾಡಿ ಅವರ ಹತ್ರ ಬಗೆಹರಿಸಿಕೊಳ್ಬೇಕಿತ್ತು. ಶಿವಾಯಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಮಾಡುವಂತ ಹುನ್ನಾರ ಯಾಕೆ? ಇದರಲ್ಲಿ ನನಗೆ ಅವನು ಒಪ್ಪನೇ ಅಲ್ಲ. ಅವನ ಹಿಂದೆ ಕಾಣದ ಕೈಗಳ ಕೈವಾಡ ಇರುವುದು ಅನ್ನೋದು ನನ್ನೊಂದು ಬಲವಾದ ನಂಬಿಕೆ. ಯಾಕಂದ್ರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಇದೊಂದು ಹವ್ಯಾಸವಾಗಿ ಬಿಟ್ಟಿದೆ. ಇವರು ಏನಂದ್ರೆ ವಾಟ್ಸಪ್ ರಾಜಗಳು. ಇವರಲ್ಲಿ ಕೈಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಗೊತ್ತಿರುವಂತೆ ರಾಜಕೀಯ ಮುತ್ಸದ್ದಿಗಳನ್ನು, ರಾಜಕೀಯ ಪುಡಾರಿಗಳನ್ನು ಅಥವಾ ಶಾಸಕರನ್ನು, ಎಂಪಿಗಳನ್ನು ಟೀಕೆ ಟಿಪ್ಪಣಿ ಮಾಡೋದು ಸಾರ್ವಜನಿಕರ ಅದು ಹಕ್ಕು ಹೌದು. ಆದ್ರೂ ಕೂಡ ಅದಕ್ಕೊಂದು ಇತಿಮಿತಿ ಅಂತ ಇದೆ. ಆದ್ರೂ ಕೂಡ ಇವನು ಅವರು ಜೀವಂತ ಇರುವಾಗಲೇ ಇವರು ಸಂತಾಪದ ಬಾಷ್ಪಾಂಜಲಿ ಇವನ್ನು ಕೊಡ್ಲಿಕ್ಕೆ ಇವನಿಗೆ ಎಷ್ಟು ಧೈರ್ಯ ಇರಬೇಕು. ಅದು ಕೂಡ ಇವೊಬ್ಬ ಸವರ್ಣೀಯ. ಸರ್ಕಾರ ಇವಾಗಲೇ ಕಾನೂನನ್ನು ತಂದಿದೆ, ಆದ್ರೆ ಸರ್ಕಾರ ಇಲಾಖೆ ಏನ್ ಮಾಡ್ತಿದೆ? ಬೇಲಿ ಎತ್ತು ಹೊಲ ಮೇದಂತೆ ಆಗ್ತಾ ಇದೆ. ಇವತ್ತಿನ ಈ ಪರಿಸ್ಥಿತಿ ಬಹಳ ಬೇಸರ ಆಗ್ತದೆ. ಯಾಕಂದ್ರೆ ನಿಮಗೆ ಗೊತ್ತಿರುವಂತೆ ಆದಿದ್ರಾವಿಡಕ್ಕೆ ಇತಿಹಾಸ ಇದೆ. ಯಾಕಂದ್ರೆ ನಾವು ಇಲ್ಲಿಯ ಮೂಲ ನಿವಾಸಿಗಳು, ನಾವು ಭಾರತದ, ಅದರಲ್ಲೂ ಕೂಡ ದಕ್ಷಿಣ ಪ್ರಾಂತ್ಯದಲ್ಲಿ. ಚರಿತ್ರೆಯಲ್ಲಿ ನೋಡಿದ್ರು ಕೂಡ ಆದಿದ್ರಾವಿಡರು ಇಷ್ಟರವರೆಗೆ ಎಲ್ಲೂ ಕೂಡ ಪ್ರತಿಭಟನಾಕ್ಕೆ ಇಳಿದವರಲ್ಲ. ಬೀದಿ ಹೋರಾಟಕ್ಕೆ, ಅದು ಕಚೇರಿ ಅಧಿಕಾರಿಗಳಾಗಲಿ ಅಥವಾ ಇನ್ನಿತರ ಯಾವುದೇ ವಿಷಯ ಕೂಡ ನಾವು ಬೀದಿಗಳಿಗೂ ಹೋರಾಟ ಮಾಡಿಲ್ಲ. ನಮಗೂ ಕೂಡ ಈ ಕಾನೂನು ಅಥವಾ ನ್ಯಾಯಾಂಗ ಅಥವಾ ಏನು ರೀತಿಯ ನೀತಿ ಅದೆಲ್ಲ ನಮ್ಗೆ ತಿಳಿದವರೇ. ಸಾಮಾಜಿಕ ಇದರಲ್ಲಿ ನಾವು ಸ್ವಲ್ಪ ಹಿಂದೆ ಇರುವುದರೂ ಕೂಡ ಸಮಾಜದಲ್ಲಿ ಪರಸ್ಪರ ಹೇಗೆ ಇರಬೇಕು ಅನ್ನೋದು ನಮಗೂ ಕೂಡ ಗೊತ್ತಿದೆ. ಆದಾಗ್ಯೂ ಈ ಒಂದು ನಿಟ್ಟಿನಲ್ಲಿ ನಾವು ನೇರವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಲ್ಲಿ ನಾವು ಹೊಣೆ ಮಾಡ್ತಿದ್ದೇವೆ. ದಯವಿಟ್ಟು ಈ ವ್ಯಕ್ತಿಯ ಮೇಲೆ
ಆದಷ್ಟು ಬೇಗ ಕಠಿಣ ಕ್ರಮ ಕೈಗೊಳ್ಳಲೇತಕ್ಕದ್ದು. ಇಲ್ಲಂದ್ರೆ ನಮ್ಮ ನಾವೀಗ ಜಿಲ್ಲಾ ವತಿಯಿಂದ ಬಂದಿದ್ದೇವೆ, ಜಿಲ್ಲಾಧಿಕಾರಿಗಳ ದಕ್ಷಿಣ ಕನ್ನಡ ಮಂಗಳೂರು. ನಮ್ಮ ನಿನ್ನೆ ರಾತ್ರಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದ ಎಚ್ ಎಂ ಸೋಮ ಮಡಿಕೇರಿ, ಹಾಗೆ ಗೌರವಾಧ್ಯಕ್ಷ ಶಂಕರ್ ಬಿ ಹಾಸನ ಅವರು ಕೂಡ ಮಾತಾಡಿದ್ದಾರೆ. ಸರ್, ಜನರಿಗೆ ಇದ್ರೆ ನಾವು ಬರ್ತೇವೆ, ಏನದು ನೋಡುವ ಅಂತ ಅವರಿಗೆ ನಾವು ಭರವಸೆ ಕೊಟ್ಟಿದ್ದೇವೆ. ಏನಿದ್ರು ಕೂಡ ನಮ್ಮ ಇದರಲ್ಲಿ ನಾವು ಅದನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡುತ್ತಿದ್ದೇವೆ. ಈಗಲೂ ನಮ್ಮ ಶಾಸಕರು, ಮಾನ್ಯ ಶಾಸಕರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಚೇರಿಯಲ್ಲಿ ಇದ್ದಾರೆ. ಅವರಿಗೆ ನಾವು ಮೆಸೇಜ್ ಮಾಡಿದ್ದೇವೆ. ಅವರನ್ನು ಕೂಡ ಸಂಪರ್ಕಿಸಿ ನೇರವಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಅದಕ್ಕೆ ಮುಂಗಡವಾಗಿ ಈ ಒಂದು ಪ್ರೆಸ್ ಮೀಟ್ ಕರೆದಂತ ಉದ್ದೇಶ, ಇನ್ನು ಮುಂದಕ್ಕೆ ಈ ರೀತಿ ಎಲ್ಲೂ ಕೂಡ ಆಗಬಾರದು. ಯಾಕಂದ್ರೆ ಜಾತಿಗಳ ನಡುವೆ ನಡೆಯುವಂತ ವೈಷಮ್ಯ ಅದು ಬೇರೆ. ಅದು ಏನಿದ್ರು ಮುಖತವಾಗಿ ಬಂದವರು ಮಾತಾಡಿ ಅದನ್ನು ಬಗೆಹರಿಸಿಕೊಳ್ಬೇಕು, ಎಲ್ಲ ಇದ್ದತೆ. ಯಾಕಂದ್ರೆ ಮನೆಯಲ್ಲಿರುವ ಸಮಸ್ಯೆಗಳನ್ನು ಬೀದಿಗೆ ತಂದು ಬೀದಿಯಲ್ಲಿ ರಂಪಟ ಮಾಡಿ ಅದನ್ನು ಜಗಜ್ಜಾಹೀರುಗೊಳಿಸುವುದು ಇದು ನಿಜವಾಗಿ ಒಬ್ಬ ಬುದ್ಧಿವಂತನ ಅಥವಾ ವಿದ್ಯಾವಂತನ ಇದು ನಿಜವಾದ ಲಕ್ಷಣ ಅಲ್ಲ ಅಂತ ನಾವು ಇಲ್ಲಿ ಕಡಾಕಡವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ಮುಂದಿನ ಕಾನೂನು ಹೋರಾಟ ಕೂಡ ನಾವು ರೆಡಿಯಾಗಿದ್ದೇವೆ. ನಾವು ಇಷ್ಟೇ ಅಲ್ಲ, ಯಾಕಂದ್ರೆ ನಮ್ಮ ಸಹನೆಯನ್ನು ನೀವು ದಯವಿಟ್ಟು ಪರೀಕ್ಷಿಸಿ ನೋಡ್ಲಿಕ್ಕೆ ಹೋಗ್ಬೇಡಿ, ದಯವಿಟ್ಟು. ಯಾಕಂದ್ರೆ ಸಹನೆ ಒಂದು ನಮ್ಮಲ್ಲಿ ಕೂಡ ಒಂದು ಮಿತಿ ಉಂಟು. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ. ಸಾರ್ವಜನಿಕವಾಗಿ ನಾವು ಎಲ್ಲರಿಗೂ ಎಚ್ಚರಿಕೆ ಕೊಡ್ತಿದ್ದೇವೆ, ದಯವಿಟ್ಟು ಇಂಥದ್ದು ಇನ್ನು ಮುಂದಕ್ಕೆ ನಡೆಯಬಾರದು. ಅದು ಕೂಡ ಅವನಿಗೆ ಕೂಡ ತಾಯಿ, ತಂಗಿ, ಹೆಂಡತಿ, ಮಹಿಳೆ ಅನ್ನೋದು ಅವನು ಕೂಡ ಒಂದು ಗೌರವ ಇರಬೇಕು. ಅಂಥದ್ರಲ್ಲಿ ಒಬ್ಬ ಮಹಿಳೆಯನ್ನು ಈ ಸಾರ್ವಜನಿಕವಾಗಿ ಈ ರೀತಿ ಒಂದು ಮಾಡಿದ್ದು ನಮಗೆ ನಿಜವಾಗಿ ಬಹಳ ಬೇಸರವಾಗಿದೆ. ಆದುದರಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮುಖ್ಯವಾಗಿ ನಮ್ಮ ಸಮುದಾಯಕ್ಕೆ ಯಾವುದೇ ಲೋಪದೋಷ ಬರದಂತೆ ನಮ್ಮ ಗೃಹ ಮಂತ್ರಿ ಹಾಗೆ ನಮ್ಮ ಸಮಾಜ ಕಲ್ಯಾಣ ಸಚಿವರು ಇವರು ಕೂಡ ನಮ್ಮ ಸಮುದಾಯದವರೇ, ಅವರ ಗಮನ ಕೂಡ ನಾವು ತರಲಿಕ್ಕೆ ಇಚ್ಛೆ ಪಡ್ತೇವೆ. ಇದನ್ನು ಇಲ್ಲಿಯೇ ಬಗೆಹರಿಸಿ ನೋಡಿದ್ರೆ ಒಳ್ಳೆಯದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.